ಪ್ರಿಯರೇ, ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಸರಣಿ ಸಂಚಿಕೆ 298. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ, ಮೊಳೆಯುವುದು ಮರಳಿ ಹನಿಯೆರಡು ಬೀಳೆ. ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ, ಮೊಳೆಯುವುದು ಮರಳಿ ಹನಿಯೆರಡು ಬೀಳೆ. ಅಣಗಿದ್ದು ನರನಾಶೆಯಂತು ಕಷ್ಟದ ದಿನದಿ, ಕಷ್ಟದ ದಿನದಿ ಅಣಗಿದ್ದು ನರನಾಶೆ. ಕುಣಿವುದನುಕೂಲ ಬರೆ ಮಂಕುತಿಮ್ಮ, ಕುಣಿವುದನುಕೂಲ ಬರೆ ಮಂಕುತಿಮ್ಮ. ಬಂಧುಗಳ, ಪ್ರಕೃತಿಯಲ್ಲಿ ವೈವಿಧ್ಯತೆಯು ಕೂಡಿರುವ ಕಾರಣ ಎಲ್ಲವೂ ಕೂಡ ಸುಂದರವಾಗಿ ಕಾಣಸಿಗುತ್ತದೆ. ಕಾಲದ ಕ್ರಿಯೆಗೆ ಒಳಪಟ್ಟಿರುವ ಪ್ರಕೃತಿಯಲ್ಲಿ ಕೂಡ ಹಲವು ರೀತಿಯ ಬದಲಾವಣೆಗಳು ಸಾಗುತ್ತಾ ನಡೆಯುತ್ತದೆ. ಬೇಸಿಗೆಯಲ್ಲಿ ಬಿಸಿಲಿನ ತಾಪದ ಕಷ್ಟ ಅನುಭವಿಸಿದವರಿಗೆ ಮಾತ್ರವೇ ಗೊತ್ತು. ಆ ಉರಿ ಬಿಸಿಲಿನಲ್ಲಿ ಕೆಲಸ ಮಾಡುವಾಗ ದೇಹ ಬಹಳಷ್ಟು ಬಳಲುತ್ತದೆ. ಉರಿ ಬಿಸಿಲಿನ ತಾಪಕ್ಕೆ ಹಸಿರು ಎಲ್ಲವೂ ಮರೆಯಾಗಿ ಎಲ್ಲವೂ ಒಣಗಿದ ರೀತಿಯಲ್ಲಿ ಗೋಚರವಾಗುತ್ತದೆ. ಆದರೆ ಆಗ ಒಂದಿಷ್ಟು ಮಳೆಯ ಒಂದೆರಡು ಹನಿ ಬಿತ್ತಂದರೆ ಸಾಕು, ಒಣಗಿರುವ ಹಸಿರೆಲ್ಲವೂ ಕೂಡ ಮತ್ತೆ ಚಿಗುರೊಡೆಯುತ್ತದೆ. ಪ್ರಕೃತಿಯಲ್ಲಿರುವ ಮರ ಗಿಡಗಳೆಲ್ಲವೂ ಕೂಡ ನವೋಲ್ಲಾಸಕ್ಕೆ ಒಳಗಾಗುತ್ತದೆ. ಅಂತೆಯೇ ಮನುಷ್ಯನ ಜೀವನದಲ್ಲಿಯೂ ಕೂಡ ಕಷ್ಟ ನಷ್ಟಗಳ ನಡುವೆ ಸುಖದ ತಂಪಾದ ತಂಗಾಳಿಯು ಬೀಸಿದರೆ ಜೀವನವು ಕೂಡ ಹಗುರವಾಗಿರುತ್ತದೆ. ಕಷ್ಟ ಕಾರ್ಪಣ್ಯಗಳ ದಿನಗಳು ಬಹಳಷ್ಟು ಜೀವನದಲ್ಲಿ ಅನುಭವವನ್ನು ಕಟ್ಟಿಕೊಳ್ತದೆ. ಅಂತೆಯೇ ಆ ಕಷ್ಟದ ದಿನಗಳು ಮರೆಯಾಗಿ ಮಳೆಯ ದಿನಗಳು ಬಂದಾಗ, ಸುಖದ ಜೀವನ ಬಂದಾಗ ಬದುಕು ಸುಂದರವಾಗಿರುತ್ತದೆ. ಆ ಸುಖದ ಕ್ಷಣದಲ್ಲಿ ಆನಂದವನ್ನು ಅನುಭವಿಸುತ್ತೇವೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.